ಮೈಸೂರ ಹುಲಿ ಫತಹ್ ಅಲಿಯೇ ನಿನಗಿದೋ ಲಾಖೋ ಸಲಾಂ. ದೇವನಹಳ್ಳಿ ಕೋಟೆ ಹಾಗೂ ಟಿಪ್ಪು ಸುಲ್ತಾನರ ಜನ್ಮಸ್ಥಳ. ದೇವನಹಳ್ಳಿ ಕೋಟೆಯನ್ನು ಮೂಲತಃ 1501ರಲ್ಲಿ ಮಲ್ಲಬೈರೇಗೌಡ ನಿರ್ಮಿಸಿದರು. ಟಿಪ್ಪು ಸುಲ್ತಾನರ ಜನ್ಮಸ್ಥಳ ಕೂಡ ಕೋಟೆಯ ಸಮೀಪದಲ್ಲಿದೆ. ಟಿಪ್ಪು ಸುಲ್ತಾನ್ 1751ರಲ್ಲಿ ಇಲ್ಲಿ ಜನಿಸಿದರು. ಕೋಟೆಯು 20 ಎಕರೆಯಲ್ಲಿ ಹರಡಿದ್ದು, ಇದು 18ನೇ ಶತಮಾನದ ಮಧ್ಯಭಾಗದವರೆಗೂ ಮಲ್ಲಬೈರೇಗೌಡ ವಂಶಸ್ಥರ ಆಳ್ವಿಕೆಯಲ್ಲಿತ್ತು. 1749ರಲ್ಲಿ ಅಂದಿನ ಮೈಸೂರಿನ ದಳವಾಯಿ ನಂಜರಾಜಯ್ಯ ಕೋಟೆಯ ಮೇಲೆ ದಾಳಿ ಮಾಡಿ ಆಕ್ರಮಿಸಿಕೊಂಡಿದ್ದ. ನಂತರ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನರ ಆಡಳಿತದಲ್ಲಿತ್ತು ಎನ್ನಲಾಗಿದೆ. ಈ ಮಾಹಿತಿಯು ಪ್ರವಾಸೋದ್ಯಮ ಇಲಾಖೆ ಬೆಂಗಳೂರು ಹಾಗೂ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಬೆಂಗಳೂರು ಇದರಿಂದ ದೃಢೀಕರಿಸಲಾಗಿದೆ.